ಬೆಂಜನಪದುವಿನಲ್ಲಿ ನಿರ್ಮಾಣಗೊಳ್ಳುವ ಕ್ರೀಡಾಂಗಣ ಜಿಲ್ಲೆಯಲ್ಲಿಯೇ ಮಾದರಿ ಕ್ರೀಡಾಂಗಣವಾಗಲಿದ್ದು ಇದು ನನ್ನ ಸಫಲತೆಯ ಹೆಜ್ಜೆಯಾಗಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ B.Ramanatha ಹೇಳಿದರು. ಅಮುಂಚೆ ಗ್ರಾಮದ ಬೆಂಜನಪದುವಿನಲ್ಲಿ ತಾಲೂಕು ಮಟ್ಟದ ಕ್ರೀಡಾಂಗಣಕ್ಕೆ ಶಿಲಾನ್ಯಾಸವನ್ನ ನೆರವೇರಿಸಿ ಸುದ್ದಿಗಾರರೊಂದಿಗೆ ಅವರು ಮಾತನಾಡಿದರು. ಯಾವುದೇ ತಾಲೂಕಿನಲ್ಲಿಯೂ ಕೂಡ 10 ಕೋಟಿ ರೂಪಾಯಿ ವೆಚ್ಚದ ಕ್ರೀಡಾಂಗಣ ಇಲ್ಲ. ಆದರೆ ಬಂಟ್ವಾಳದಲ್ಲಿ 100 ಕೋಟಿ ರೂಪಾಯಿ ವೆಚ್ಚದ ಸುಸಜ್ಜಿತ ಕ್ರೀಡಾಂಗಣ ನಿರ್ಮಾಣಗೊಳ್ಳಲಿದೆ. ಟೀಕೆ ಮಾಡುವವರಿಗೆ ಅಭಿವೃದ್ಧಿ ಕಾರ್ಯಗಳೇ ನನ್ನ ಉತ್ತರವಾಗಲಿದೆ ಎಂದು ಹೇಳಿದರು. ಈ ರಾಜ್ಯದಲ್ಲಿ ಒಂದು ಜಿಲ್ಲೆಯ ಒಂದು ಪ್ರಮುಖ ಕ್ರೀಡಾಂಗಣವಾಗಿ ಮುಂದಕ್ಕೆ ಬೆಳೆಯತಕ್ಕ ಸಾಧ್ಯತೆಗೆ ಇದೆ ಅಂತಿರ್ತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ಹೊಸ ತಾಲೂಕು ಕ್ರೀಡಾಂಗಣ 10 ಕೋಟಿ ರೂಪಾಯಿಯ ತಾಲೂಕು ಕ್ರೀಡಾಂಗಣ ಎಲ್ಲಿಯೂ ಕೂಡ ಇಲ್ಲ ಅಂತಿರ್ತಕ್ಕಂಥ ಒಂದು ಮಾತನ್ನು